ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣೆ ಕಿಚನಿಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊಲ್ಮೇಲು ಯಾನು ಚಂದ್ರಿಕಾ ಅನ್ನಪೂರ್ಣೆ ಕಿಚನಿಗೆ ನಿಕ್ಲೆ ಮಾತರಿಂದ ಮೋಕೆಡ್ ಎತ್ಕೊನೋದಲ್ಲೇ ಇನಿ ನಮ್ಮ ಭಾರತ ಪಂದದ ಮುಲ್ಕ ಎಂಚ ಮಾಡ್ಕೊಂಡು ತೂಕ. ಇವತ್ತು ನಾವು ಬಾಳೆಹಣ್ಣಿನ ಮುಲ್ಕ ಹೇಗೆ ಮಾಡೋದು ಅಂತ ನೋಡೋಣ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಬೆಚ್ಚ ಬೆಚ್ಚ ಚಹಾದೊಟ್ಟು ಬಾರದ ಪರಂದ ಮುಲ್ಕ ಭಾರಿ ಶೋಕಾಪುಂಡು. ಬಿಸಿ ಬಿಸಿ ಚಹಾದ ಜೊತೆ ಬಾಳೆಹಣ್ಣಿನ ಮುಲ್ಕ ತುಂಬ ರುಚಿಯಾಗ್ತದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಂಬ ಹಣ್ಣಾದ ಬಾಳೆಹಣ್ಣು ಇದ್ದರೆ ಖಂಡಿತ ಅದನ್ನು ಬಿಸಾಡಬೇಡಿ. ಹೀಗೆ ಮುಲ್ಕ ಮಾಡಿ ಮಕ್ಕಳಿಗೂ ತುಂಬ ಖುಷಿಯಾಗ್ತದೆ. ನಿಕ್ಲ ಇಲ್ಲಾಡು ಒಂಜಿ ವೇಳೆ ಮಸ್ತ್ ಪರಂದದು ಬೋತಿನ ಪರಂದು ಇತ್ತನ ಅವನು ಖಂಡಿತ ದಕ್ಕೊಡ್ಸಿ ಇಂಚ ಮುಲ್ಕ ಮಲ್ಪಲೆ ಮಲ್ಲಕ್ಲೆಡ್ ಪತನ ಎಲ್ಲಿ ಜೋಕ್ಲೆಗ್ಲ ಮಸ್ತ್ ಶೋಕಾದ ತಿನ್ಪರು ಮಸ್ತ್ ಖುಷಿ ಆಪುಂಡು. ಐಕಿತೆ ರಡ್ಡು ಪರಂದೆತ್ತು ನೆತ್ತ ಚೋಲಿದೆತ್ತು 3 ದಿವಡು 2 ಬಾಳೆಹಣ್ಣನ್ನು ನಾವು ಕಟ್ ಮಾಡಿ ಇಟ್ಕೋಬೇಕು. ಅದಕ್ಕೆ ನಾನು ನೆನೆಸಿಟ್ಟ ಅಕ್ಕಿಯನ್ನು ತಗೊಳ್ತಾ ಇದ್ದೇನೆ. ನೆಕ್ಕೆಯನ್ನು ನೆನೆತಿತ್ತಿನ ಅರಿನು ಒಂದು ಮಿಕ್ಸಿ ಜಾರು ಪಾಡ್ದು ಕಡೆಪ್ಪೆ ಒಂದು 2 ಗಂಟೆ ನೆನೆತಿಂದ 2 ಗಂಟೆ ನೆನೆಸಿಟ್ರೆ ಸಾಕು. ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕುವ. 2 ಬಾಳೆಹಣ್ಣಿಗೆ 1 ಗ್ಲಾಸ್ನಷ್ಟು ಅಕ್ಕಿ ಸಾಕಾಗ್ತದೆ. ಇವಾಗ ನಾನು ಇದಕ್ಕೆ ಕಟ್ ಮಾಡಿದ ಬಾಳೆಹಣ್ಣನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಬೆಲ್ಲ, ಆಮೇಲೆ 2 ಏಲಕ್ಕಿ, ಅರಿಕಿತ್ತೆ 2 ತುಂಡು ಏಲಕ್ಕಿ, ಒಂತೆ ಬೆಲ್ಲ ಬೊಕ ಬರದ ಪರಂದು ಪಾಡ್ದು ಸಣ್ಣ ಕಡೆವುಡು, ಚೂರು ಉಪ್ಪು ಯಾನು ಮುಲ್ಪನೆ ಪಾಡೊಂಡೆ ಬೊಕ ಒಂತೆ ನೀರು ಪಾಡ್ದು ಚೂರು ನೀರು ಪಾಡುಡು. ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಅಕ್ಕಿ, ಬಾಳೆಹಣ್ಣು, ಏಲಕ್ಕಿ ಮತ್ತು ಬೆಲ್ಲ ಇವೆಲ್ಲವನ್ನು ನಾವು ಒಟ್ಟಿಗೆ ರುಬ್ಕೋಬೇಕು. ಸ್ವಲ್ಪನೇ ಉಪ್ಪು ಹಾಕಬೇಕು, ಜಾಸ್ತಿ ಉಪ್ಪು ಹಾಕಬಾರ್ದು. ನೋಡಿ ಹೀಗೆ ದಪ್ಪವಾಗಿ ಹಿಟ್ಟನ್ನು ರುಬ್ಕೋಬೇಕು. ಇಂಚ ನಮ್ಮ ದಪ್ಪ ಗಟ್ಟಿ ಅರಿನ ಕಡೆವ ನೋಡು ಜಾಸ್ತಿ ನೀರು ಕಡೆಯಿಂದ ಮುಲ್ಕ ಶೋಕಾಪುಜಿ ಒಂದು ನಿತ್ಯ ಏನೊಂದು ಪಾತ್ರೆಗೆ ಪಾಡೊಂದಿಲ್ಲ. ಇದನ್ನೀಗ ಒಂದು ಪಾತ್ರೆಗೆ ನಾವು ತೆಗೆದಿಟ್ಕೊಳ್ಳುವ. ಇದಕ್ಕೆ ಒಂದು ದೊಡ್ಡ ಚಮಚದಲ್ಲಿ ಸಣ್ಣಗೆ ಕಟ್ ಮಾಡಿದ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಸಣ್ಣ ಕಟ್ ಮಲ್ತಿದ್ದೇನೆ ಆ ತಾರ ಎಣ್ಣೆಯನ್ನು ಒಂದು ಮಲ್ಲ ಚಮಚಡು ಪಾಡೊಂಡೆ. ಒಂದೇನಿತ್ತು ನಮ್ಮ ಶೋಕು ಬೆರವುಗ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೀಗೆ ಇರಬೇಕು, ಇದಕ್ಕಿಂತ ತೆಳು ಆಗಬಾರ್ದು. ಇಂಚೆ ಇಪ್ಪಡು ಹಿಟ್ಟು ಒಂದೆರಡು ತೆಳು ಆವರೆ ಬಲ್ಲಿ. ಇದನ್ನು ಎಣ್ಣೆನ ಶುರುಕೆ ಬೆಚ್ಚಾವರೆ ದೀದಿತ್ತೆ. ಮೊದಲೇ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಕೂಡ. ಇವಾಗ ಗ್ಯಾಸನ್ನು ನೋಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇವೆಲ್ಲವನ್ನು ನಾನು ಸ್ಪೂನ್ನ ಸಹಾಯದಿಂದ ಎಣ್ಣೆಗೆ ಬಿಡ್ತಾ ಇದ್ದೇನೆ. ಮುಲ್ಕವನ್ನು ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೋಬೇಕು. ಇತ್ತೆ ಎಣ್ಣೆ ಬೆಚ್ಚಾಕಿನ ನಮ್ಮ ಮುಲ್ಕನ ಇಂಚ ಚಮಚೊಡಿಯನ್ನು ಪಾಡೊಂದುಲ್ಲೆ. ಚಮಚೊಡ್ಲ ಕೈಟ್ ಪಾಡ ಮಸ್ತ್ ಶೋಕಾಪುಂಡು. ನನ್ನೋರ ನಿಕ್ಲಿಗೆ ಅನ್ನು ಕೈಟೇ ಪಾಡ್ದು ತೊಜ್ಪಾವೆ. ಚಮಚಕ್ಕಿಂತ ನಾವು ಕೈಯಲ್ಲೇ ಈ ಮುಲ್ಕವನ್ನು ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ. ಸ್ವಲ್ಪ ಬಿಸಿಯಲ್ಲಿ ಇದು ಕಾದ ನಂತರ ನಾವು ಸ್ವಲ್ಪ ಹೀಗೆ ಇದನ್ನು ತಿರುಗಬೇಕು. ಒಂದೊಂದೇ ಪೊರ್ತಾಕಿ ಚೂರಿಂಚ ಮಗ್ಪೊಡು. ನೋಡಿ ಹೀಗೆ ಗ್ಯಾಸನ್ನು ಈಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೇನೆ. ಗ್ಯಾಸ್ ಮೀಡಿಯಮ್ ಫ್ಲೇಮೇ ಉಂಡು. ಇವಾಗ ನೋಡಿ ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಕಾದಿದೆ ಕೂಡ, ಬೆಂದಿದೆ ಒಳಗಡೆ ಎಲ್ಲ ಚೆನ್ನಾಗಿ. ಇವಾಗ ತೆಗೆದಿಟ್ಕೊಳ್ಳುವ. ಒಂದು ಶೋಕು ಕಾಯಿದಲ್ಲ ನಮ್ಮ ಉದೆನಿತ ಒಂಜಿ ಪ್ಲೇಟಿಗೆ ದೆತ್ತಿವನ್ಗ. ಈತ ನೆಕ್ಸ್ಟ್ ಟೈಮ್ ಅವೇನು ಕೈಟು ಮುಲ್ಕನ್ನು ಬಿಡ್ಪೆ. ಇವಾಗ ನಾನು ಕೈಯಿಂದ ನೋಡಿ ಹೀಗೆ ಸ್ವಲ್ಪನೇ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಕೈಯಿಂದ ಹಿಟ್ಟನ್ನು ಹೀಗೆ ಹಾಕಿದರೆ ಚೆನ್ನಾಗಿ ಬರ್ತದೆ ಮುಲ್ಕ. ಸ್ಪೂನ್ ಬಳಸೋದಕ್ಕಿಂತ ಕೈಯಲ್ಲಿ ಇದನ್ನು ಹಿಟ್ಟನ್ನು ಸ್ವಲ್ಪ ಹಾಕಿದರೆ ಚೆನ್ನಾಗಿ ಬರ್ತದೆ. ಇದನ್ನು ಕೈ ಇಟ್ಟದಲ್ಲೇ ಮುಲ್ಕನ್ ಪೂರ ಬಿಡಿಯೆ ಅಂಚನೆ ನಮ್ಮ 2 ಸೈಡ್ ಸೋಕು ಕಾಯಿಪೊಡು. ಹೀಗೆ ನಾವು 2 ಬದಿ ಚೆನ್ನಾಗಿ ಕಾಯಿಸ್ಕೋಬೇಕು. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಕ್ಲಿಗೆ ಎನ್ನ ರೆಸಿಪಿ ಇಷ್ಟ ಅಂಡ ಲೈಕ್ ಮಲ್ತದು ಕಮೆಂಟ್ ಇಡು. ನಿಕ್ಲ ಅಭಿಪ್ರಾಯನ ಪನ್ಲೆ ಸಬ್ಸ್ಕ್ರೈಬ್ ಮಲ್ದಿ ಜರ್ಡ ಸಬ್ಸ್ಕ್ರೈಬ್ ಮಲ್ಪಲೆ ಆಯ್ನಾತ್ ಜನಕ್ಕೆ ಶೇರ್ ಮಲ್ಪಲೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬಿಸಿ ಬಿಸಿ ಮುಲ್ಕದ ಜೊತೆ ಆದಷ್ಟು ಜನರಿಗೆ ಶೇರ್ ಮಾಡಿ. ನಿಮ್ಮ ಶೇರ್ ಮಾಡಿದರೆ ನನಗೆ ತುಂಬ ಸಪೋರ್ಟ್ ಸಿಗ್ತದೆ. ಇದು ಬಿಸಿ ಬಿಸಿ ಉಂಟು, ಹೊರಗಡೆ ಕ್ರಿಸ್ಪಿಯಾಗಿ ಬಂದಿದೆ, ಹಾಗೆ ಒಳಗಡೆ ಸಾಫ್ಟಾಗಿ ಬಂದಿದೆ. ಒಂದು ಬೆಚ್ಚ ಉಂಡು ಪಿದಾಯ್ತುಲೆ ಇಂಚ ಕ್ರಿಸ್ಪಿ ಆದ ಶಬ್ದಕ್ಕೆ ಏನೊಂದು ಇಪ್ಪು ನಿಕ್ಲಿಗೆ ಅಂಡ ಉಳ್ಳಾಯಿ ಆತೆ ಸಾಫ್ಟ್ ಆದ ಬೈದಂಡು ಮಸ್ತ್ ಶೋಕ್ ಆಪುಂಡು ಫ್ರೆಂಡ್ಸ್. ಬೆಚ್ಚ ಚಹಾದೊಟ್ಟಿಗೆ ಒಂದೊಂದು 4 ಮುಲ್ಕ ತಿಂದರೆ ಮಸ್ತ್ ಖುಷಿ ಆಪುಂಡು. ಬಿಸಿ ಬಿಸಿ ಚಹಾದ ಜೊತೆ ಈ ಮುಲ್ಕವನ್ನು ಸವಿಯೋದೇ ಸಂಜೆ ಸಮಯ ತುಂಬ ಖುಷಿ ಆಗ್ತದೆ. ಸಣ್ಣವರಿಗೂ ಇಷ್ಟ ಆಗ್ತದೆ. ಕೊನೆಯ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.